ವೆಲ್ಕಮ್ ಟು ಅಶ್ವಿನಿ ಲಾಗ್. ಒಂದು ಮಳೆ ನೋಡಿ ಮಾರ್ರೆ, ಎಂಥ ಅವಸ್ಥೆ ಅಂತ ಹೇಳಿದರೆ ಭಾರಿ ಬೇಸರ ಆಗ್ತಾ ಉಂಟು. ನಿಲ್ಲುವುದೇ ಇಲ್ಲ ಅಂತ, ರಾತ್ರಿ ಹಗಲು ಮಳೆ 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 ಮಳೆ. ಮಳೆಯ ಭೀಕರತೆ ಒಂದು ನೋಡಿ ಅಂತಲ್ಲ. ನೀರು ಅಂತ ಹೇಳಿದರೆ ನಾವು ಪೂಜೆ ಸಹ ಮಾಡ್ತೇವೆ. ತಲಕಾವೇರಿಯಲ್ಲಿ ಮೇಲಿನವರೆಗೆ ಬಂದಿದೆ ಅಂತಲ್ಲ, ಸ್ಟೆಪ್ವರೆಗೆ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅವಸ್ಥೆ ನೋಡಿ ಮಳೆದು. ತೋಟಕ್ಕೆ ನೀರು ಬಂತಾಯ್ತಾ? ಓ ಅಲ್ಲಿ ಎಲ್ಲಿ ಗೊತ್ತುಂಟಾ, ಆ ರೆಡ್ ಹೂ ಉಂಟಲ್ಲ, ಅಲ್ಲಿವರೆಗೆ ಬಂದಿದೆ ನೀರು. ಈ ಪ್ಲೇಸ್ ನೋಡಿ, ನೀರು ಬರ್ತಾ ಉಂಟು. ಈಚೆ 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 ಬರ್ತಾ ಉಂಟು ನೀರು. ಅಲ್ಲ ಒಂದು ವರ್ಷ ಬರ್ತದೆ. 90 days ಕಂಟಿನ್ಯೂಸ್ ವರ್ಷ ಇರ್ತದೆ ಅವರ ಅಪ್ಪನ ಅಡೆಮುಟ ನೀರು ಬರ್ತಿತ್ತು ಅವರ ಬಟ್ಟೆ ನಿಮಿಷ. ಆ ಒಂದು ವರ್ಷ ಇದ್ದರೆ ಅಡೆಮುಟ ಬರ್ತದೆ. 3 ಹಾಕಿ ನೀರು ಅಮ್ಮದ ನೋಡಿ ಅಂತ ಜಾಸ್ತಿ ಅಂತ. ಒಂದು ದಿನ 2 ದಿನ ಎಂತ ಅಂದಿತ್ತು ಅಂದ. ಒಂದು ಗಳಿಗೆ ಆತು, ಒಂದು ದಿನ 2 ದಿನ ಆತು ಜೋರು ವರ್ಷ. ಆ ಲೆಕ್ಕದಲ್ಲಿ ಇದು ಮಳೆ ಅಲ್ಲ ಈಗಿದ್ದು. ಇದೀಗ ನಮ್ಮ ಪಾದ ಮುಟ್ಟುವಷ್ಟು ಮಾತ್ರ ನೀರು ಬರುದು, ಅದಕ್ಕಿಂತ ಜಾಸ್ತಿ ಬರುದಿಲ್ಲ. ಇಷ್ಟಿಷ್ಟು ಎತ್ತರಕ್ಕೆ ನೀರು ಇಲ್ಲಿ ನಿಲ್ತಿತ್ತಂತೆ. ನೋಡಿ 3 ದಿವಸ ಎಲ್ಲ ಇಷ್ಟಿಷ್ಟು ನೀರು ನಿಲ್ತಾ ಇತ್ತಂತೆ. ಮಳೆ ನಿಲ್ಲೋದಿಲ್ಲ, ನೀರಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಎಂತ ಮಾಡುದು ಮತ್ತೆ? ಅದಷ್ಟು ಮತ್ತೆ ಎಂತ ಆಗ್ತಿತ್ತು ಕೊನೆಗೆ? ಮಣ್ಣು ಏತ್ತು ಭಯಂಕರ ಕೆಸರು ಮಣ್ಣು, ಆ ತೋಟ ಮತ್ತೆ ಹೇಗೆ ಸರಿ ಆಗುದು ಅದು? ವರ್ಷ ನೀರು ದಪ್ಪನಾಗ ವರ್ಷ ಬರೋದಿತ್ತು ಕೊಚ್ಚಿ ಹೋಗ್ತದೆ ಎಲ್ಲ ಮಳೆ ಒಟ್ಟಿಗೆ. ಇಡೀ ಕಸ ಕಡ್ಡಿ ಎಲ್ಲ ತೋಟಕ್ಕೆ ಬರ್ತಾ ಇತ್ತಂತೆ. ಮಳೆ ಬರ್ತಾ ಇದೆ, ಅದು ಕೊಚ್ಚಿ ಹೋಗ್ತಿತ್ತಂತೆ. ಇಲ್ಲದಿದ್ರೆ ಅಲ್ಲಿ ಎಲ್ಲ ಬಾಕಿ ಕಸ ಎಲ್ಲ. ಆಗ ನೋಡಿದ್ರಲ್ಲ ಎಷ್ಟು ಬಾಟಲ್ಗಳು, ಎಷ್ಟು ಬಿಯರ್ ಬಾಟಲ್ಗಳೆಲ್ಲ ತೋಡಲ್ಲಿ, ಗೊತ್ತುಂಟಾ? ಬಿಯರ್ ಇದು ಬಾಟಲ್ ತೋಡಲ್ಲಿ ಬರುದು, ಪ್ಲಾಸ್ಟಿಕ್ ಬಾಟಲ್ ಎಲ್ಲ. ನಾವು ಇಲ್ಲಿ ಬಂದು ಫಸ್ಟ್ ಟೈಮ್ ಅಂತಲ್ಲ ಕೊಳ್ಳ ಬಂದದ್ದು. ಹೀಗೆ ಬಂದೆ, 1 ವರ್ಷ ಬಂದಿದೆ ಕೊಳ್ಳ. ನಾವು ಹಸುಗಳನ್ನು ಕೊಟ್ಟದ್ದು ಎಷ್ಟು ದೊಡ್ಡ ಉಪಕಾರ ಆಯಿತು ಗೊತ್ತುಂಟಾ? ಹುಲ್ಲಿಗೆ ಇಲ್ಲದೆ ಭಯಂಕರ ಕಷ್ಟ ಆಗ್ತಿತ್ತು ನಮಗೆಲ್ಲ ನಿಜವಾಗಿ. ಈಗ ಆ ಬಗ್ಗೆ ನನಗೆ ಬೇಸರವೇ ಆಗುದಿಲ್ಲ. ಕೆಲಸದವರು ಕೆಲಸ ಮಾಡಲಿಕ್ಕೆ ಸಹ ಆಗುದಿಲ್ಲ ಈ ಮಳೆಗೆ. ಮತ್ತೆ ಇಲ್ಲಿ ಬೈ ಹುಲ್ಲೆಲ್ಲ ಇಟ್ಟರೆ ಅದೆಲ್ಲ ಇದು ಬರ್ತದೆ, ಫಂಗಸ್ ಬರ್ತದೆ, ಎಂತ ಮಾಡಲಿಕ್ಕೆ ಸಹ ಆಗುದಿಲ್ಲ. ಈಗ ಇದ್ದ 3 ಹಸುಗಳನ್ನು ಸಾಕುದು ಹೇಗೆ ಅಂತಾಗಿದೆ ಈ ಮಳೆಗೆ. ಕೆಲಸದವರ ರಜೆ, ವಾರದಲ್ಲಿ 2 ದಿವಸ ಬರುದು. ಅವರಿಗೆ ಸಹ ಚಳಿ ಹಿಡಿತದೆ, ಕಾಲಲ್ಲಿ ಹುಳ ಬರ್ತದೆ, ಎಲ್ಲ ಕಷ್ಟ ಆಗ್ತದೆ ಕೆಲಸ ಮಾಡಲಿಕ್ಕೆಲ್ಲ. ನೋಡಿ ಎಡೆ ಬಿಡದ ಮಳೆ, ಗಟ್ಟಿ ಮಾತಾಡಿ ಮಾತಾಡಿ ನನಗೆ ಗಂಟಲು ನೋವಾಗ್ತಾ ಉಂಟು. ಓ ಅಲ್ಲಿ ನೋಡಿ ದನ ಮೇಯೋದು ಈ ಮಳೆಗೆ ಕೂಡ ಕಾಣ್ತದ. ಕಳೆದ ವರ್ಷ ನಮ್ಮ ವೃದ್ಧಿ ಸಹ ಹೀಗೆ ಮೇಯ್ತಾ ಇದ್ಲಾಯ್ತಾ. ನನಗೆ ಈ ವರ್ಷ ಮಾತ್ರ ಹೆದರಿಕೆ ಆಗ್ತದೆ ನೋಡಿ, ಒಟ್ಟಿಗೆ ಜನ ಸಹ ಇದ್ದಾರೆ. ಆಚೆ ಈಚೆ ಎಲ್ಲ ಚೇಂಜ್ ಮಾಡಿ ಕಟ್ಟುದು ನೋಡಿ. ಇಲ್ಲಿ ನೋಡಿ ನೀರು ಹತ್ರ ಬಂದಾಯ್ತು. ಎಷ್ಟು ರಭಸದಿಂದ ಬರ್ತಾ ಉಂಟು ನೋಡಿ.
ನೋಡಿ ಅಂತೆ ಬೊಳ್ಳ ಏರುದು ಅಂತ ಹೇಳಿದ್ದಕ್ಕೆ ನೋಡಿ ಬೊಳ್ಳ ಏರಿಕೊಂಡುಂಟು ಎಬ್ಬೋ ಆ ಕಡೆ ಇದಕ್ಕೆ ಸರಿ ಕಾಣ್ತಾ ಇಲ್ಲ ಮೊಬೈಲಿಗೆ. ಆ ಕಡೆ ಒಂದೇ ಸಮನೆ ಸಮುದ್ರದ ಹಾಗೆ ಒಳಗೆ ನುಗ್ಗಿಕೊಂಡುಂಟು ನೀರು. ಗಾಳಿ ನೋಡಿ, ಹೀಗೆ ಗಾಳಿ ಆದರೆ ಬೇಗ ಇದು ಬರುದು, ಬೊಳ್ಳ ಮೇಲೆ ಬರುದು. ನಮ್ಮ ತೋಟಕ್ಕೆ ಬಂತಾಯ್ತಾ, ಭಯಂಕರ ಸ್ಪೀಡಲ್ಲಿ ಬರ್ತಾ ಉಂಟು. ನಂಗೆ ಎತ್ತಿಗೆ ಆಗ್ತದೆ ಆಚೆ ಹೋಗ್ಲಿಕ್ಕೆ ಸಹ. ನಾವೀಗ ಕೊಡೆ ಇಟ್ಕೊಂಡು ಬೊಳ್ಳ ನೋಡಲಿಕ್ಕೆ ಹೋಗುವ ಆಯ್ತಾ. ನಾನು ಮಾತಾಡೋದು ಕೇಳ್ತದೆ ಇಲ್ಲೋ ಗೊತ್ತಿಲ್ಲ ನಿಮಗೆ. ಬೊಳ್ಳ ಉಂಟು ನಮ್ಮ ತೋಟದೊಳಗೆ. ನಾನು ಟೆರೆಸ್ ಮೇಲೆ ನಿಂತು ನೋಡಿದ್ದು, ಫುಲ್ಲು ನೀರಾಗಿದೆ. ನಮ್ಮ ತೋಟಕ್ಕೆ ಒಳ್ಳೆ ನೀರು ಬರ್ತಾ ಉಂಟು. ಆ ಕಡೆ ಎಲ್ಲ ಕೆಸರು ನೀರೆಲ್ಲ ತುಂಬಿದೆ. ಸ್ವಲ್ಪ ಹೊತ್ತಾಗುವಾಗ ಇಲ್ಲಿ ಸಹ ಕೆಸರು ನೀರಾಗ್ತದೆ ಫುಲ್ಲು. ಎಷ್ಟು ಸ್ಮೆಲ್ ಗೊತ್ತುಂಟು, ಆ ಒಂದು ಥರ ಸ್ಮೆಲ್ ನೀರಿದ್ದು. ಅಬ್ಬಾ, ಓಹೋ, ಇಲ್ಲಿ ತೋಡು ನೋಡುವಾಗ ಎದುರಿಗೆ ಆಗ್ತದೆ ಮಾರ ನನಗೆ ಬ್ರಿಡ್ಜ್ ಮೇಲೆ ನಿಲ್ಲಿಕ್ಕೆ. ಅದು ನೀರು ಈಚೆ ಬರ್ತಾ ಉಂಟು ಅಂತ ಹಿಂದುಗಡೆ, ಅಂದರೆ ರಿವರ್ಸ್ ತಿರುಗ್ತಾ ಉಂಟು ನೀರು ಇಲ್ಲಿ. ಎಂತ ಅವಸ್ಥೆ ಇಲ್ಲಿ ನೋಡಿ, ನೀರು ರಿವರ್ಸ್ ತಿರುಗುದು ನೋಡಿ. ಈಗ ಇಲ್ಲಿ ನೋಡಿ, ಅಂದರೆ ಅಲ್ಲಿ ಫುಲ್ ಆಯ್ತಲ್ಲ ನೀರು, ಅದೀಗ ಈಚೆ ಬರುದು. ಓಮೋ ದೇವರೇ, ಫುಲ್ ಇಲ್ಲೆಲ್ಲ ಸ್ತಬ್ಧ ಆಗ್ತದೆ ಈಗ. ಹೆದರಿಕೆ ಸಾಕ್ತಾ ಉಂಟು ಹೋಗ್ಲಿಕ್ಕೆ. ನೋಡಿ ನೀರು ಬಂತು ನೋಡಿ. ಓ ಮೈ ಗಾಡ್, ನೀರಿನ ಚಲನೆ ಬದಲಾಗ್ತದೆ ಈಗ ನೋಡಿ. ಎಲ್ಲ ಈಚೆ ಸೈಡ್ ಬರುದು ನೀರು. ಕಾಣ್ತದ ನಿಮ್ಗೆ? ಇಲ್ಲದಿದ್ರೆ ನಾನು ಯಾರೋ ವಿಡಿಯೋ ಮಾಡಿದ್ದ ನಿಮಗೆ ಕಳಿಸಿದ ಹಾಗೆ ಆಗ್ತದೆ. ಅದಕ್ಕೆ ನಿಮಗೆ ನಾನು ಸೆಲ್ಫಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಅಬ್ಬಬ್ಬಾ, ಹೆದರಿಕೆ ಆಗ್ತದೆ. ನಾನು ಹೋಗ್ತಾರೆ ಈಗ, ಗಾಳಿ ಸಹ ಬರ್ತಾ ಉಂಟು. ಭಯಂಕರ ಹೆದರಿಕೆ ಆಗ್ತಾ ಉಂಟು ನನಗೆ ಇಲ್ಲಿ. ಆಗ ಎಷ್ಟಿತ್ತು, ಈಗ ಎಷ್ಟು ಫುಲ್ ಆಗಿದೆ ನೋಡಿ. ಲೆವೆಲ್ ಆಯ್ತಲ್ಲ. ಅದೊಂದು ಬಾಳೆ ಗಿಡ ನೋಡಿ ಎಷ್ಟು ಗಟ್ಟಿ ನಿಂತಿದೆ. ಆದ್ರೆ ಸಹ ಈ ಗಿಡ ನೋಡಿ ಫುಲ್ ಮುಳುಗಿದೆ. ಓ ಮೈ ಗಾಡ್, ನೋಡಿ ಇಲ್ಲಿ. ಒಳಗೆ ಸಹ ನೀರೆಲ್ಲ ಸೋರ್ತಾ ಉಂಟು. ಅಡಾಪಣ ಪಂಚಿ ಬಾಡ. ಫುಲ್ ಬೊಳ್ಳ ಬಂತಾಯ್ತಾ. ನಮ್ಮ ಗೌರಿ ತಾಯಿ ನಮ್ಮ ತೋಟದೊಳಕ್ಕೆ ನಡೆದು ಬಂದಿದ್ದಾಳೆ. ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾಳೆ ಅಂತ ಹೇಳಿ ಭಾವಿಸುವ ನಾವು ಅಲ್ಲ. ಸೊ ನೋಡುವ, ನೋಡಿ ಹೇಗೆ ಬಂದಿದೆ ಬೊಳ್ಳ. ಒಬ್ಬೋ ನೋಡಲಿಕ್ಕೆ ರಣ ಭೀಕರತೆ. ಒಬ್ಬ ಗೊತ್ತಾಯ್ತಲ್ಲ. ನೀರು ಅಂತ ಹೇಳಿದರೆ ಹೆಣ್ಣಿಗೆ ಹೋಲಿಸ್ತಾರೆ. ಹೆಣ್ಣು ಮುನಿದರೆ ಮಾರಿ, ಒಲಿದರೆ ನಾರಿ. ಹಾಗೆ ಆಗಿದೆ ನೋಡಿ. ಮುನಿದು ಬಂದಿದ್ದಾಳೆಯಾ ಒಲಿದು ಬಂದಿದ್ದಾಳೆಯಾ ನಮಗೆ ಗೊತ್ತಿಲ್ಲ. ಸೊ ನಾವು ಒಲಿದು ಬಂದಿದ್ದಾಳೆ ಅಂತವೇ ಭಾವಿಸುವ. ಲಾಸ್ಟ್ ಇಯರ್ ಮಳೆ ಇರಲಿಲ್ಲಲ್ಲ, ಹಾಗೆ ಈ ರೀತಿಯ ಬೊಳ್ಳ ಬರಲಿಲ್ಲ ನಮ್ಮ ತೋಟಕ್ಕೆ. ಈ ವರ್ಷದ ಬೊಳ್ಳ ನೋಡಿ. ನೀವು ಸಹ ಹೆದರಿ ಹೋಗ್ತೀರಿ ಈಗ. ಹೆದರಬೇಡಿ, 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 ಹೆದರಬೇಡಿ. ಹೃದಯ ಗಟ್ಟಿ ಮಾಡಿಕೊಳ್ಳಿ. ನೋಡಿ ನೋಡಿ, ನೋಡಿದ್ರಾ? ನೋಡಿ ಇಲ್ಲಿ ನೋಡಿ, ನಮ್ಮ ಹಟ್ಟಿಯ ಹಿಂದೆ ಬಂದಿದೆ ನೋಡಿ. ನೋಡಿ ಅಲ್ಲಿ ಫುಲ್ಲು ನಮ್ಮ ರಬ್ಬರ್ ಗಿಡ ಎಲ್ಲ ಇತ್ತಲ್ಲ, ಅಲ್ಲಿಗೆ ಸಹ ಫುಲ್ಲು ಬಂದಿದೆ ನೋಡಿ. ತೋಟ ನೋಡಿ, ಆಗ ಬಿಳಿ ಇತ್ತು, ಈಗ ಕೆಂಪು ನೀರಾಗಿದೆ ನೋಡಿ. ಎಲ್ಲಿವರೆಗೆ ಹೋಗಿದೆ ಇದು, ಆ ಕಡೆವರೆಗೆ ಹೋಗಿದ ಅಂತ. ಇಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ, ಮೊಳಕಾಲು ಫುಲ್ಲು ಮುಳುಗ್ಬೋದು ಈಗ ನೋಡಿ. ಒಂದು ಅಡಿಕೆಯ ಮರ ಆಚೆದು ಈಚೆಗೆ ಹೇಗೆ ಬಿದ್ದಿದೆ ನೋಡಿ, ತಲೆ ಇಲ್ಲ ಅದಕ್ಕೆ ನೋಡಿ. ಯಮ್ಮ ಭಯಂಕರ ಮಳೆ ಮಾತ್ರ ಈ ವರ್ಷದ್ದು ನೋಡಿ. ಹೇಗೆ ರಿವರ್ಸ್ ಚಲನೆ ನೋಡಿ ಮಳೆದು, ನದಿದು, ನಮ್ಮದು ಹೊಳೆಯ ರಿವರ್ಸ್ ಚಲನೆ.
ಹೇಗೆ ಫುಲ್ ಆಗಿದೆ ನೋಡಿ ನೀರು, ಹೇಗೆ ಇತ್ತು ಯಬ್ಬ. ನೋಡಿ ಈ ಸೈಡ್ ಎಲ್ಲ ಹೇಗೆ ಹೋಗಿದೆ ನೋಡಿ, ಮಣ್ಣಿನ ನೀರಿನ ಹೊಡೆತಕ್ಕೆ ಗೋಡೆ ಇದಾಗ್ತಾ ಉಂಟು, ಕುಸಿದು ಬೀಳ್ತಾ ಉಂಟು ಸ್ವಲ್ಪ ಸ್ವಲ್ಪ. ನೋಡಿ ಎಷ್ಟು ಅಗಲಾಗಿದೆ, ಇಲ್ಲದ್ರೆ ಅಷ್ಟೇ ನೋಡಿ, ಅಲ್ಲಿ ಒಂದು ಹಲಸಿನ ಮರ ಕಾಣುದಿಲ್ವಾ ನೋಡಿ, ಅಷ್ಟು ಅಗಲ ಇತ್ತು ಸೈಡ್. ಈಗ ನೋಡಿ ಹೊಡೆದಿದೆ, ಎಷ್ಟು ಸಪುರಾಗಿದೆ. ಭಾರಿ ಡೇಂಜರ್. ಹೋಗುವ. ನಾನು ಈ ಬ್ರಿಡ್ಜ್ ಮುಳುಗಿತ ಅಂತ ಎಣಿಸಿದೆ ಆಯ್ತಾ, ಆಗಾಗಿಂತ ತುಂಬ ನೀರು ಜಾಸ್ತಿ ಆಗಿದೆ. ಬಾ, ಇಲ್ಲೆಲ್ಲ ನಾವು ನೋಡಿ ಕಳೆದ ವರ್ಷ ಎಲ್ಲ ಮಣ್ಣು ಹಾಕಿದಾಗೆಲ್ಲ ಜರ್ದಿದೆ. ಇಲ್ಲಿ ನೋಡಿ ಎಲ್ಲಿವರೆಗೆ ಬಂದಿದೆ ನೀರು. ನೋಡಿ ಅಲ್ಲಿ ತೋಡಿನಿಂದ ಫುಲ್ಲು ತೋಟದ ಒಳಗೆ ನುಗ್ಗುದು. ಎಲ್ಲಿ ನೋಡಿದ್ರೆ ಸಹ ನೀರೇ ನೀರು, ನೀರೇ ನೀರು ಮಾರ್ರೆ. ಬಾ, ಎಂತ ಅಮ್ಮ ಇವರ ಕಾರ್ಬಾರ್ ನೋಡಿ, ಇಳಿ ಕೆಳಗೆ. ನೋಡಿ ಎಲ್ಲ ದಿಕ್ಕಿನಿಂದ ಸಹ ತೋಟದೊಳಗೆ ಹೋಗ್ತಾ ಉಂಟು ನೋಡಿ, ಒಂದೇ ಲೆವೆಲ್ ಆಗಿದೆ ತೋಡು ಮತ್ತು ತೋಟ. ಓ, ಈ ತೋಟದೊಳಗೆ ಸಹ ಬಂದಿದೆ. ನಾವಲ್ಲಿ ಹೊಸ ಬ್ರಿಡ್ಜ್ ಆಗಿದ್ದೀರಲ್ಲ, ಅಲ್ಲಿಗೆ ಹೋಗುವಾಯ್ತಾ ನೋಡಲಿಕ್ಕೆ. ಅಲ್ಲಿ ಎಲ್ಲ ಹೇಗೆ ಉಂಟು, ಅಲ್ಲಿ ಸಹ ನೀರುಂಟಲ್ಲ, ಗಣಪತಿ ಕಟ್ಟೆ ಎಲ್ಲ ಇತ್ತಲ್ಲ, ಸೊ ಅದು ಮುಳುಗಿರಬೇಕು. ನಮಗೆ ಇಲ್ಲಿ ಟೆರೆಸಿಂದ ನೋಡುವಾಗ ತುಂಬ ಈಚೆ ಬಂದ ಹಾಗೆ ಕಾಣ್ತಾ ಉಂಟು ನೀರು. ಈಗ ನಾನು ಗೌರಿ ಹೊಳೆ ಹತ್ರ ಹೋಗ್ತಾ ಇದ್ದೇನೆ ಆಯಿತಾ. ಅಲ್ಲಿ ಎಲ್ಲ ಜನ ಎಲ್ಲ ನೋಡಲಿಕ್ಕೆ ಬರ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ. ಸಕೆಲ್ಲ ರಜೆ ಕಾಣ್ತದೆ ಇಲ್ಲಿ, ಅವರು ಸುತ್ತಮುತ್ತಲಿನವರೆಲ್ಲ ಎಲ್ಲ ನೋಡಲಿಕ್ಕೆ ಜನ ಆಚೆ ಈಚೆ ಹೋಗ್ತಾ ಇದ್ದಾರೆ, ಗಾಡಿಯಲ್ಲಿ, ನಡ್ಕೊಂಡು, ರಿಕ್ಷಾದಲ್ಲಿ. ಅಂದರೆ ಅದೇ ತುಂಬ ಸಮಯ ಆಯಿತು ಈ ಕಡೆ ಈ ಥರದ ಬೊಳ್ಳ ಬರದೆ ನೋಡಿ. ಇದು ನಮಗೆ ಅಲ್ಲಿಗೆ ಟೆರೆಸ್ಗೆ ಕಾಣ್ತದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಈಚೆ ಬಂದಿದೆ ಮಾರೆ. ಇಲ್ಲಿ ಎಲ್ಲ ಮೊನ್ನೆ ನಾವು ನಡ್ಕೊಂಡು ಹೋಗ್ತಾ ಇದ್ದೆವು, ಈಗ ನದಿ ಯಾವುದು ನೆಲ ಯಾವುದು ಅಂತ ಗೊತ್ತಾಗೋದಿಲ್ಲ. ನಾನು ಹೇಳಿದ್ದಲ್ಲ ಇಲ್ಲಿಗ ಗಣಪತಿ ಕಟ್ಟೆ ಸಹ ಮುಳುಗಿದೆ ಅಂತ. ಓ ರಾಮ, ಈಗೊಳ್ಳಿ ಗಣಪತಿ ಕಟ್ಟೆ ಅವಸ್ಥೆ. ಒಂದಾಗಿದೆ ಭೂಮಿ. ಎಂಥ ಸ್ಪೀಡ್ ಉಂಟು ನೋಡಿ ನೀರು. ನೋಡಿದ್ದು ನಮ್ಮ ವಾಕಿಂಗ್ ಇದು ಜಾಗ ಗೊತ್ತಾಯ್ತಾ. ಇಲ್ಲಿ ಯಾರೋ ಸ್ಕೂಟ್ರ್ ಇಟ್ಟು ಹೋಗಿದ್ದಾರೆ ಮಾರೆ. ಕೆಳಗೆ ಇಳ್ದಿರ್ಬೋದಾ ಹೇಗೆ. ಇಲ್ಲಿ ನೋಡಿ ತೆಂಗಿನಕಾಯಿ ಎಕ್ಕುವವರೆಲ್ಲ. ಇದು ಇದಕ್ಕೆ ರಶ್ ಇಲ್ಲಿ, ಹೀಗೆ ಸಹ ತೆಂಗಿನಕಾಯಿ ಎಕ್ಕುದು ನೋಡಿ. ಗಣಪತಿ ಕಟ್ಟೆ ನೋಡಿ, ಇಲ್ಲಿ ಎಲ್ಲ ಒಂದಾಗಿದೆ ನೋಡಿ ಆ ಕಡೆಯಿಂದ. ಯಬ್ಬ, ಓ ಇದು ಬ್ರಿಡ್ಜ್ ಎಲ್ಲಿವರೆಗೆ ನೀರಾಗಿದೆ ನೋಡಿ. ಬ್ರಿಡ್ಜಿದು ಅಡಿಭಾಗ ನೋಡಿ ಒಮ್ಮೆ. ಯಬ್ಬ, ಅಷ್ಟು ಎತ್ತರಕ್ಕೆ ನೀರಾಗಿದೆ. ಎಲ್ಲ ನೋಡಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ. ಈ ಕಡೆ ಬಂದ ಮೇಲೆ ನಾನು ಫಸ್ಟ್ ಟೈಮ್ ಆಯಿತಾ ಹೀಗೆ ನೋಡೋದು. ಇಷ್ಟು ನೀರಾದದ್ದು ನಾನು ನೋಡಲೇ ಇಲ್ಲ. ಹೇಗೆ ಉಂಟು ನೋಡಿ, ರಣಭೀಕರತೆ ನೋಡಿ, ವರುಣನ ಆರ್ಭಟ ಹೇಗುಂಟು ಅಂತಲ್ಲ. ಸಂಗಮ ಕ್ಷೇತ್ರಕ್ಕೆ ಹೋಗುವ ಅಂತ ಆಗ್ತಾ ಉಂಟು ಉಪ್ಪಿನಂಗಡಿಯಲ್ಲಿ, ಬಟ್ ರಶ್ ಅಂತ, ಅಲ್ಲಿ ಯಾರನ್ನು ಸಹ ಬಿಡುವುದಿಲ್ಲ ಅಂತಪ್ಪ. ಸುಮ್ಮನೆ ಆ ಗಲಾಟೆ ಗೌಜಿಯಲ್ಲಿ ಯಾಕೆ ಹೋಗೋದು. ಇಲ್ಲಿಯೇ ನೋಡಿ ಸಂಗಮದಾಗೆ ಕಾಣ್ತಾ ಉಂಟಲ್ಲ. ಅಂದ್ಯಾ ನೀರು ತೀರಾತಿ ಭಾರಿ ಡೇಂಜರ್ ಆತಯ. ನಿಕ್ಲೇನ ಜಾಗ ಐತೆ ಅಲ್ಪ ಆಬರಿಲ್ಲ ಆತ ಮಾರ್ಗಾಗ ಬುರುಣ ದೆಪ್ಪೆ ಅಲ್ಪ ನಿಕ್ಲ ಕಟ್ಟಣ ಮಿನಿತು ಉಂಡೈತೆ ಬಾಯ್ದ ಅಲ್ಪ ಹೊಡಿತು ನನ್ನ ಬಾರಿ ಇತ್ತೆ ಸರಿ ಉಂಡೋಡದ ಇನ್ನು ಜರಿತು ಜಾಂದ ಆತು
ಅನ್ನಂದು ಮಿನಿ ವಾಹನ ಮತ್ತು ಮುಲ್ಪ ಪೋನುಂಡು ಭಾರಿ ನೀರಾತನು ಭಾರಿ ಸಮಯ ಉಂಡು ಅದೇ ಇಂಚ ಅಂದು ಈ ನಮ್ಮನೆ ಬರ್ಸೋ ಬರಂದೆ ಈ ನಾಯಿದಾನೆ ನಾವೀಗ ಈಚೆ ಬದಿಗೆ ಹೋಗುವ. ಇವರಿಗೆ ಭಯಂಕರ ತೆಂಗಿನಕಾಯಿ ಎಲ್ಲ ಸಿಕ್ಕಿದೆ. ನಾಯಿ ಉಂಟಾಯ್ತು ಅದರದ್ದೇ ಹೆದರಿಕೆ ಆಗ್ತಾ ಉಂಟು ನನಗೆ. ನೋಡಿ ಎಲ್ಲ ತೆಂಗಿನಕಾಯಿ ಎಲ್ಲ ಹಿಡಿತಾ ಇದ್ದಾರೆ. ಅವು ಮುಡ್ಕೋಂಡು ಇಂಚನೆ ರಾತ್ರಿ ಊಟ ಬತ್ತುಂಡ ಜಬ ಒಂದು ಓಡೆ ಊಟ ಬತ್ತುಂಡಿಯಾ ನೀರು ಚೆಕ್ ಅಂದ ಓ ಈತ ಬಾರ ಅಂದ ಅಂದ ಅಂಡ ಕಳಿ ವರ್ಷ ಐತು ದುಂಬುದ ವರ್ಷ ಒಂಜಿ ಬತ್ತದ ಇತ್ತುಂಡು ಬೊಳ್ಳ ಅದ ಈತ ಬತ್ತುಜಿ ಮಾತ್ರ ಅಲ್ಪ ನಮ್ಮ ಬ್ರಿಡ್ಜ್ ಉಂಡತ ತೋಟದ ಡೌಲ್ ಐತೆ ಮುರ್ಕೊಂದುಂಡು ಆತ ಎತ್ತರ ಆತುಂಡು ಒಂದು ಒಂದೇ ದಿನತ ಬರ್ಸೋತ ಭಾರಿ ಪೋಡಿಗೆ ಆತ ಅವು ನಾಯಿ ಏರ್ ನಾವು ಮಾತಾಯ್ತ ಬೇರೆ ಎಲ್ಲ ಒಲಿಪುಂಡು ದಾಯ್ತವ್ರ ತಿಕ್ಕೊಂಡು ನಿಗ್ಲೆಗೆ ತೋಡುಟು ತಾರಾಯಿ ವಜ್ಜೆಯಿ ಪರ್ಂದ ವಜ್ಜೆಯಿ ತೋಟ ಆಡ್ತಾ ಬಳ್ಳಾಗ ಪೋ ನಾವು ಪೂರ ತಿಕ್ಕೊಂಡಿದ್ದೆ ಆಟಿದ ಬರ್ಸೋ ಬಣ್ಣ ಆಟಿದ ಬರ್ಸೋ ಅಂದು ಅಂದು ನನ್ನಲ್ಲ ಉಂಡಿಗೆ 21 ದಿನ ಇಂಚನೆ ಬರ್ಸೋ ಭಾರಿ ಜಾಗ್ರತೆ ಓಡೋದ ಅಬ್ಬಾ ತಿಕ್ಕೊಂಡು ತಿಕ್ಕೊಂಡು ಅಕ್ಲೆ ಒಳ್ಳೆ ಹಂಚಿತೆ ಬಂದಾಗನೇ ಗೊತ್ತಾಗ್ಬಿಡು ನಂದು ದಾರಾಯಿ ಬರ್ಕೊಂಡು ಒಂದು ಹಾಂ ಅಂದ ಇತ್ತ ಮೀನೆ ಬಾರೆ ಗೊತ್ತು ಜೊತೆ ಆಡ್ಕಟೆ ಅಂದ ಅತ್ತು ನಮೈತೆ ಪೋಂಡ ಅದಲ್ಲ ಸುಳಿ ಮೀನಿಪ್ಪ ಹಂಚಿಪ್ಪ ಅನ್ನದ ಮೂಳಿತ ಪೋಂಡ ನಮ್ಮ ಮುರ್ಕಾಯನ ಅಣ್ಣ ಮುರ್ಕುವ ನಾನು ನಮ್ಮ ಅತ್ತ ಓಡೆ ನಮ್ಮ ಒಂದು ತರೆ ತಾತು ಬರುವ ನೀರು ಅದು ಬರೋದು ಅಲ್ಪ ಗೊತ್ತಾ ಓಡೆ ಮೂಜಿ ಬಿಟ್ಟಿಪ್ಪದ ಇನಿ ರಜಾನಾ ಬೇಲೆ ಈಗ ರಜಾ ಹೇಳ್ತಂದೆ ಗೋಲ್ಡ್ ಬೇಲೆ ಆಯ್ತಾ ಇಲ್ಲತ ತೋಟ ಸಪ್ಪು ಸಪ್ಪು ಒಂದು ಒಳ್ಬಾರ್ದು ಸಪ್ಪು ಒಳ್ಬಾರ್ದು ಅಂಜಿತ ಬಂದು ಭಾರಿ ತಾರ ಯಾತ ಹಿಂದೆಂದಾಯ್ತು ಅಲ್ಪುಣ ನನ್ನ ಪತ್ರಡಿಯ ಉಂಡು ಓ ಅಂದೆ ಅಣೆಕಟ್ಟ ಮುರ್ಕುದುಂಡು ಎಂಕ ಗೋಷ್ಠಿ ಆಯ್ತಜ್ಜಿ ಅಲ್ಲಿ ಒಂದು ವೆಂಟ ಡ್ಯಾಮ್ ಇತ್ತಲ್ಲ ಅದು ನೋಡಿ ಫುಲ್ ಮುಳುಗಿ ಹೋಗಿದೆ. ಓ ರಾಮ,
ನೋಡಿ ಅಲ್ಲಿ ಎಲ್ಲ ಜರ್ದು ಬಿದ್ದದೆಲ್ಲ ಹೇಗೆ ಉಂಟುಂಟ, ಕುಸಿತ ಉಂಟು. ಇದು ಇಲ್ಲಿ ಹಾಗೆ ಅಂತ ಅಂಕೋಲದ ಗುಡ್ಡ ಕುಸಿತದ ಹಾಗೆ ಆಗ್ತಾ ಉಂಟು. ಸಾಧಾರಣ ಒಂಜಿ ದಿನಟ್ಟಿಗೆ ಏತು ತಾರಾಯಿ ತಿಕ್ಕೊಂದು ಪಣರ ಸಾಧ್ಯಜಿ ಮುಕ್ಲೆಗ್ ಬರ ಬತ್ತುಂಡು 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 ರಡ್ಡು ಮೂಜಿ ತಾರಾಯಿ ಬತ್ತುಂಡು ಇತ್ತಾಕ್ಲೆಗ್ ಓ ಬತ್ತನ ಓ ಬುಡ್ಪುಣ ಅಂದಾಪುಂಡ ಅಂದು ತಿಕ್ಕಂಡು ಅಬ್ಬಬ್ಬಬ್ಬಬ್ಬ ತಿಕ್ಕಂಡು ಒಂಜಿ ತಾರಾಯಿ ತಿಕ್ಕಂಡು ತಾರಾಯಿ ಬತ್ತನ ಗೌಜಿಯೇ ಗೌಜಿ ಖುಷಿಯೇ ಖುಷಿ ಆಗ್ಲಿಕ್ಕೆ ಬರ. ನಮ್ಮಲ್ಲಿ ಎರಡೇ ಕೊಡೆ ಇರೋದು. ಹಾಗೆ ನಾನು ಮತ್ತು ನನ್ನ ಮಗ ಹೋಗಿ ಬಂದದ್ದು. ಈಗ ನನ್ನ ಹಸ್ಬೆಂಡ್ ಅವರೊಬ್ಬರೇ ಹೋಗ್ಬೇಕು. ಈಗ ಪುನಃ ನನಗೆ ಬರಲಿಕ್ಕೆ ಹೇಳ್ತಾರ ಅಂತ ನನಗೆ ಚಳಿ ಆಗ್ತಾ ಉಂಟು ಇಲ್ಲಿ. ಒಬ್ಬ ಎಷ್ಟು ನೋಡಿ 4 ಗಂಟೆ ಆಯಿತು. ಕತ್ತಲಾದ ಹಾಗೆ ಆಗಿದೆ ಈಗಲೇ. ಭಾರಿ ಕಷ್ಟಪ್ಪ ಈ ಥರ ಮಳೆ ಬಂದರೆ ಅಲ್ಲ. ಜೋರು ಮಳೆ ಬಂದರೆ ಸಹ ಸೆಕೆ ಉಂಟು, ಅದು ಗೊತ್ತುಂಟಾ ನಿಮಗೆ? ಭಾರಿ ಸೆಕೆ ಉಂಟು ನೋಡಿ. ಆಗ ಇಲ್ಲಿ 1 ಫೀಟ್ನಷ್ಟು ಗ್ಯಾಪ್ ಇತ್ತು ನಮ್ಮ ಈ ಬ್ರಿಡ್ಜ್ ಮತ್ತು ತೋಡಿಗೆ. ಈಗ ನೋಡಿ ಅಂತೆ ಫುಲ್ಲಾಗಿದೆ ನೋಡಿ. ಇಲ್ಲಿ ಎಲ್ಲ ನೀರು ಹರಿದು ಹೋಗುದು. ಆಚೆಯಿಂದ ಜಾಸ್ತಿ ಆಗಿದೆ ಮರೆ ಬೋ. ಅಲ್ಲಿ ನೋಡಿ ತೋಡಿ ಯಾವುದು ತೋಟ ಯಾವುದು ಅಂತ ಗೊತ್ತಾಗೋದಿಲ್ಲ ಆಯಿತಾ. ಭಯಂಕರ ಭಯವೇ ಆಗ್ತಾ ಉಂಟು. ಇಲ್ಲಿ ನೋಡಿ, ಓ ಆ ಕಡೆ ನೋಡಿ ಬಾ, ಇಡೀ ಟೋಟಲ ಒಂಜಿ ಸಮುದ್ರದ ಲೆಕ್ಕನೆ ಆತಂದು. ಸೊ ಇಲ್ಲಿ ನೋಡಿ, ಇದು ಎಂತ ನಮ್ಮ ಮರಗಳು ಆಚೆ ಹೋದದ್ದ ನೀರು ಈಚೆ ಬಂದದ ಅಂತ ಗೊತ್ತಾಗೋದಿಲ್ಲ ಅಲ್ಲ. ನೋಡಿ ಅಂತೆ ಅಲ್ಲಿ ಒಂದು ನಡುವಲ್ಲಿ ಒಂದು ಮರ ಒಬ್ಬ ಹೇಗೆ ಒಂದು ಹರಿದು 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 ಹೋಗ್ತಾ ಉಂಟು. ಛೇ, ಅಡಿಕೆ ಎಲ್ಲ ಬೊಳ್ಳದಲ್ಲಿ ಹೋಗಿರ್ಬೋದು ಈಗ. ಜಾನೆ ನಮ್ಮ ಬ್ರಿಡ್ಜ್ ಫುಲ್ ಆಗ್ತಾ ಉಂಟಾಯ್ತಾ ನೋಡಿ. ಬ್ರಿಡ್ಜ್ ಮುಳುಗುವ ಹಂತದಲ್ಲಿ ಉಂಟು. ಓಮ್ಮ ದೇವರೇ ನೋಡಿ, ಕಾಣ್ತಾ ಉಂಟಾ? ಆಗ ಸ್ವಲ್ಪ ಗ್ಯಾಪ್ ಇತ್ತು, ಈಗ ಫುಲ್ ಆಗ್ತಾ ಉಂಟು. ಒಬ್ಬೋ ನನಗೆ ನೋಡಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಅದನ್ನು. ಎಷ್ಟು ಬೇಗ ಅಲ್ಲ ನೀರು ತುಂಬುದು. ಆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆಯ್ತಾ, ಆದರೆ ಸಹ ಅವಸ್ಥೆ. ನಾನು ತುಂಬ ವರ್ಷ ಆಯಿತು ಹೀಗೆ ಮಳೆ ನೋಡೋದಾಯ್ತಾ. ಇದು ಮಾವಿನ ಮರ ಎಲ್ಲಿ ಉಂಟು ಮಾರೆ? ಓ ಅಲ್ಲುಂಟು. ತೋಡು ಮುಳುಗ್ತಾ, ನಮ್ಮ ಬ್ರಿಡ್ಜ್ ಮುಳುಗ್ತಾ ಉಂಟು. ಎಷ್ಟು ಫೀಟ್ ನೀರು ಜಾಸ್ತಿ ಆಗಿದೆ ಹಾಗಾದ್ರಲ್ಲ. ಒಟ್ಟಾರೆ ನೀರು ಬರುದೆ, ಇಲ್ಲೆಲ್ಲ ಜಾಗ ಉಂಟು ಅಲ್ಲಿ ಎಲ್ಲ ಬರುದೆ ನೀರು. ಈಗ ಗಂಟೆ 4:15 ಆಯ್ತಾಯ್ತಾ. ಈಗ ನೋಡಿ ಅಂತೆ ನೀರು ಗಂಟೆ 4:15 ಆಯಿತು. ಆಗಕ್ಕಿಂತ ನೀರು ಒಮ್ಮೆಲೆ ಜಾಸ್ತಿ ಆದದ್ದು ಅಂತ. ತೆಂಗಿನಕಾಯಿ ತರ ಹೆಕ್ಕುವ ಮಾರೆ, ತೆಂಗಿನಕಾಯಿ ಹೆಕ್ಕುವ ನಾವು ಸಹ. ನಮಗೆ ಸಹ ತೆಂಗಿನಕಾಯಿಗೆ ಬರ ಬಂದಿದೆ. ಆ ಬಾಳೆ ಗಿಡವನ್ನು ನೋಡಿ ಅದು ಹೇಗೆ ಸ್ಟ್ರಾಂಗ್ ಆಗಿ ನಿಂತಿದೆ ನೋಡಿ. ನಮ್ಮ ಕಾಲಿನ ಅಡಿಯಲ್ಲಿಯೇ ಉಂಟು ಮಾರ್ರೆ. ಓ ಇಲ್ಲಿ ನೋಡಿ ಸುಳಿ ಬರುದು. ಜಬೂ ಆಗ ಅಡಿಕೆ 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 ಒಂದು ಅಡಿಕೆ ಸಿಕ್ಕಿತು. ಇಲ್ಲಿ ನಿಂತ ಸಿಗ್ಬೋದು, ಒಂದು 100 ಅಡಿಕೆ ತೆಂಗಿನಕಾಯಿ ಎಲ್ಲ ಸಿಗ್ಬೋದು. ನಾವು ಸಹ ಹಿಡಿಯುವ ಅಂತ ಇಲ್ಲಿ ಒಂದು ಕತ್ತಿ ತಗೊಂಡು ಬಂದು. ನಮ್ಮಲ್ಲ ತಾರಾಯಿ ಪತ್ಗ